ಮುಡಿಪು ಸಂತ ಜೋಸೆಫ್ ಪುಣ್ಯಕ್ಷೇತ್ರದ ವಾರ್ಷಿಕೋತ್ಸವ ಡಿಸೆಂಬರ್ 2ರಿಂದ 5ರವರೆಗೆ ನಡೆಯಲಿದೆ ಎಂದು ಚರ್ಚ್ನ ಧರ್ಮಗುರು ಡಾಕ್ಟರ್ ಎಸ್.ಸಿ. ರೆಬೆಲ್ಲೋ ಹೇಳಿದ್ದಾರೆ. ಚರ್ಚ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 2ರಿಂದ 5ರವರೆಗೆ ಪ್ರಧಾನ ಗುರುಗಳಾಗಿ ಎಸ್ವಿಡಿ ಡಿವೈನ್ ಕಾಲ್ ಸೆಂಟರ್ನ ಧರ್ಮಗುರು ಫಾದರ್ ಅನಿಲ್ ಫೆರ್ನಾಂಡಿಸ್ ರೋಗಿಗಳು ಮತ್ತು ಅಸ್ವಸ್ಥರಿಗೆ ವಿಶೇಷ ಕೃತಜ್ಞತಾ ಬಲಿಪೂಜೆ ಹಾಗೂ ವಿಶೇಷ ಪ್ರಾರ್ಥನೆ ನಡೆಸಲಿದ್ದಾರೆ ಎಂದು ಹೇಳಿದರು. ಡಿಸೆಂಬರ್ 3ರಂದು ಬೆಳಿಗ್ಗೆ 10ವರೆಗೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಪ್ರಧಾನ ಕೃತಜ್ಞತಾ ಬಲಿಪೂಜೆ ನೆರವೇರಿಸಲಿದ್ದು, ಸಂಜೆ 4 ಗಂಟೆಗೆ ಕನ್ನಡ ಮತ್ತು 6 ಗಂಟೆಗೆ ಕೊಂಕಣಿಯಲ್ಲಿ ಕೃತಜ್ಞತಾ ಬಲಿಪೂಜೆ ನಡೆಯಲಿದೆ. ಡಿಸೆಂಬರ್ 4ರಂದು ಬೆಳಿಗ್ಗೆ 10:30ಕ್ಕೆ ಮಂಗಳೂರು ಉರ್ವಾ ಚರ್ಚ್ ಗುರು ಫಾದರ್ ಬೆಂಜಮಿನ್ ಪಿಂಟೋ ಪ್ರಧಾನ ಗುರುವಾಗಿ ಕೃತಜ್ಞತಾ ಬಲಿಪೂಜೆ ಅರ್ಪಿಸಲಿದ್ದು, ಸಂಜೆ 4 ಗಂಟೆಗೆ ಕನ್ನಡ ಮತ್ತು 6 ಗಂಟೆಗೆ ಕೊಂಕಣಿಯಲ್ಲಿ ಕೃತಜ್ಞತಾ ಬಲಿಪೂಜೆ ನಡೆಯಲಿದೆ ಎಂದು ತಿಳಿಸಿದರು. ಕರಾವಳಿ ಪ್ರದೇಶದಲ್ಲಿ ಜೀವಿಸಿ ಮುಡಿಪು ಬೆಟ್ಟದಲ್ಲಿ ಪವಾಡಗಳನ್ನು ನಡೆಸಿದ ಸಂತ ಜೋಸೆಫ್ ಅವರು 2015ನೇ